ಕಟೀಲು 4ನೇ ಮೇಳದ ಕಲಾವಿದ 58 ವರ್ಷ ಪ್ರಾಯದ ಗುರುವಪ್ಪ ಬಾಯ ರಂಗಸ್ಥಳದಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದು ನಿಧನರಾಗಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನ ಕಟೀಲು ಬಳಿಯ ಸರಸ್ವತಿ ಸದನದಲ್ಲಿ ತ್ರಿಜನ್ಮ ಮೋಕ್ಷ ಯಕ್ಷಗಾನ ಕಾರ್ಯಕ್ರಮದಲ್ಲಿ ಹೃದಯಾಘಾತದಿಂದ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾರೆ. ಗುರುವಾರ ರಾತ್ರಿ ಸರಸ್ವತಿ ಸದನದಲ್ಲಿ ನಡೆಯುತ್ತಿದ್ದ ತ್ರಿಜನ್ಮ ಮೋಕ್ಷ ಪ್ರಸಂಗದ ಕೊನೆಯ ಭಾಗ ಪ್ರದರ್ಶನಗೊಳ್ಳುತ್ತಿತ್ತು. ಈ ವೇಳೆ ರಂಗಸ್ಥಳದಲ್ಲಿ ನಿಂತಿದ್ದ ಶಿಶುಪಾಲನ ಪಾತ್ರಧಾರಿಯಾಗಿದ್ದ ಗುರುವಪ್ಪ ಬಾಯರವರು ಸ್ಥಳದಲ್ಲೇ ಕುಸಿದು ಬಿದ್ದರು. ಕೂಡಲೇ ಅವರನ್ನು ಆಸ್ಪತ್ರೆಗೆ ಕರೆದೊಯ್ದರು. ಚಿಕಿತ್ಸೆ ಫಲಕಾರಿಯಾಗದೆ ನಿಧನರಾಗಿದ್ದಾರೆ. ಗುರುವಪ್ಪ ಬಾಯರವರು ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ಹಿರಿಯ ಕಲಾವಿದರಾಗಿ ಒಡನಾಡಿಗಳೊಡನೆ ಸ್ನೇಹಶೀಲರಾಗಿದ್ದು, ಒದಗಿದ ಪಾತ್ರಗಳನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುತ್ತಾ ಕಲಾ ಸೇವೆ ಮಾಡುತ್ತಿದ್ದ ಉತ್ತಮ ಕಲಾವಿದರಾಗಿದ್ದರು. ಜೊತೆಗೆ ಒಳ್ಳೆಯ ಪ್ರಸಂಗಕರ್ತರು ಕೂಡ. ಡಾಕ್ಟರ್ ಸೀಮಂತೂರು ನಾರಾಯಣ ಶೆಟ್ಟಿ ಅವರಿಂದ ಯಕ್ಷಗಾನ ಛಂದಸ್ಸಿನ ಮರ್ಮವನ್ನರಿತಿದ್ದ ಅವರು ಛಂದೋ ವಿಲಂಘನೆಯಾಗದಂತೆ ಸರಳವಾದ ಶೈಲಿಯಲ್ಲಿ ಸೊಗಸಾದ ಭಾಷೆಯಲ್ಲಿ ಹಾಡುಗಳನ್ನು ಒಸೆಯುತ್ತಿದ್ದರು. ಇವರ ಅನೇಕ ಪ್ರಸಂಗಗಳು ರಂಗದಲ್ಲಿ ಯಶಸ್ಸು ಕಂಡಿವೆ. ತುಳು, ಕನ್ನಡ ಭಾಷೆಗಳಲ್ಲಿ ಚಂದದ ಕವಿತೆ ಕಟ್ಟುತ್ತಿದ್ದ ಗುರುವಪ್ಪ ಬಾಯರ್ ಅವರ ಅನಿರೀಕ್ಷಿತ ನಿರ್ಗಮನದಿಂದ ಯಕ್ಷಗಾನ ರಂಗಭೂಮಿ ಒಬ್ಬ ಉತ್ತಮ ಪ್ರಸಂಗಕರ್ತನನ್ನು, ಉತ್ತಮ ಕಲಾವಿದನನ್ನು, ಒಬ್ಬ ಉತ್ತಮ ವ್ಯಕ್ತಿಯನ್ನು ಕಳೆದುಕೊಂಡಂತಾಗಿದೆ. ನಶ್ವರ ಬದುಕಿಗೆ ಬಂದು ಜ್ವಲಂತ ನಿದರ್ಶನವಾಗಿ ಅನೂಹ್ಯ ಲೋಕಕ್ಕೆ ತೆರಳಿದ್ದಾರೆ.